ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದಿನ ಮಂಗಳೂರಿನಿಂದ ಪ್ರಕಾಶ್ ಮತ್ತು ಗುರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ರಿಷಬ್ ಸರ್ ಕರಿತಾ ಇದ್ದಾರೆ, ಮಂಗಳೂರಿನಿಂದ ಬರಬೇಕು ಅಂತ ಹೇಳಿದ್ರು. ನನಗೆ ಕಥೆಯನ್ನು ಹೇಳಿದರು. ಭಾಳ ರೋಮಾಂಚಕ ಆಯಿತು. ಒಬ್ಬ ನಟನಾಗಿ ನನಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿತ್ತು ಆ ಸಿನಿಮಾದಲ್ಲಿ. ನಾರು ಅನ್ನುವಂಥ ಪಾತ್ರ ಒಂದು ಸ್ವಲ್ಪ ಹೀರೋನನ್ನು ನೋಡಿದರೆ ಆಗೋದಿಲ್ಲ. ಕಾಡಿನ ನಡುವೆ ಇರುವಂಥ ಒಂದು ಊರು. ನನಗೆ ಜ್ವರ ಬಂದಿತ್ತು ಈ ಸಂದರ್ಭದಲ್ಲಿ. ಅಂದರೆ ಹಗಲಲ್ಲಿ ವಿಪರೀತ ಸೆಕೆ, ರಾತ್ರಿ ಚಳಿ ಇದೆಲ್ಲಾಗಿ ಜ್ವರ ಬಂತು. ಆ್ಯಕ್ಚುಲಿ ಅದು ನಿಂತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದನ್ನು ರಾತ್ರಿ ಶೂಟಿಂಗ್ ನಡೀತಾ ಇರುವಾಗ ಮೂರ್ಛೆ ತಪ್ಪಿ ಬಿದ್ದೆ. ಎಲ್ಲರೂ ಬಂದು ಮತ್ತೆ ಎಲ್ಲ ಇದು ಮಾಡಿದರು. ಮತ್ತು ನನಗೆ ಏನಾಯಿತು ಅಂತ ಗೊತ್ತಿರಲಿಲ್ಲ. ಓಪನ್ನಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಪ್ಲೇ ಮಾಡಬೇಕು, ಎಲ್ಲ ನಮ್ಮ ಕಲಾವಿದರುಗಳನ್ನು ಕರೆಸಿ. ವಾದ್ಯಗಳು ಅಂತ ಹೇಳಿದ್ರೆ ಶಹನಾಯಿ, ನಾದಸ್ವರ, ಸಮ್ಮೇಳ, ತಾಸೆ, ಡೋಲು, ಆಮೇಲೆ ದುಡಿ ಕುಣಿತದ ಒಂದು ತಂಡ, ಆಮೇಲೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ತಂಡ, ಇನ್ನು ಕೊರಗರ ಗಜಮೇಳದ ತಂಡ. ಈ ಎಲ್ಲ ಹಾಡುಗಳನ್ನು ಒಟ್ಟು ಸೇರಿಸಿಕೊಂಡು ಇಲ್ಲಿ ಏನು ಮಾಡ್ಬೋದು. ಇಲ್ಲಿ ಅಜನೀಶ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇವರು ಒಂದು ಬಾರಿಸಿದಾಗ ಅವರಿಗೆ ಈ ಸಿನಿಮಾದಲ್ಲಿ ಬರುವಂಥ ಒಂದೊಂದು ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತಾಯಿತ್ತು. ಆ ಕಾನ್ಸೆಪ್ಟ್ ತಕ್ಕಾಗಿ ಇವ್ರ ಹತ್ರ ಬಾರಿಸ್ತಾ ಹೋದರು. ಆದರೆ ನಾನು ಬೆಂಗಳೂರಿಗೆ ಹೋದಾಗ ಗೊತ್ತಾದ ನಾನು ಯಾವ ರೀತಿಯಾಗಿ ಅದನ್ನು ಬಳಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸೇರಿದ ಜನ ಅವರನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ಅಷ್ಟು ಜನ ಕ್ಯಾಮ್ರಾದಲ್ಲಿ ಬರಬೇಕು. ಆ ಕ್ಯಾಮ್ರಾದಲ್ಲಿ ಬರಬೇಕಾದ್ರೆ ಅವರು ಆ ರೀತಿಯಾಗಿ ಅದನ್ನು ಆ್ಯಕ್ಟಿಂಗ್ ಮಾಡಬೇಕು. ಒಂದು ಜಾತ್ರೆಯಾಗಿ ಜನ ಸೇರಿದರೆ ಅದನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ನಮಸ್ಕಾರ, ನಾನು ಮೈಮ್ ರಾಮದಾಸ್, ಕಲಾವಿದ, ಚಲನಚಿತ್ರ ನಟ, ರಂಗಭೂಮಿ ನಿರ್ದೇಶಕ. ಕಾಂತಾರ ಸಿನಿಮಾದಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಏನು ನಾವು ಟ್ರೈಲರ್ ನೋಡಿಕೊಂಡಾಗ ನಮಗೆ ಆ ಸಿನಿಮಾ ಏನು ಒಂದು ಸದ್ದು ಮಾಡಬಹುದು ಅಂತ ಅನ್ನಿಸ್ತಾ ಇದೆಯಲ್ಲ, ಅದು ಬಹುಶಃ ನಾನು ಶೂಟಿಂಗ್ ಮಾಡಿದ ಸಂದರ್ಭದಲ್ಲಿ ಸುಮಾರು 45ಕ್ಕೂ ಮಿಕ್ಕಿ ದಿನ ನಾನು ಶೂಟಿಂಗ್ನ ಸ್ಪಾಟಲ್ಲಿದ್ದೆ. ಆ ಸಂದರ್ಭದಲ್ಲೇ ಆ ಒಂದು ಅನುಭವಗಳು ನಮಗೆ ಆಗ್ತಾಯಿತ್ತು. ಖಂಡಿತ ಈ ಸಿನಿಮಾ ಗೆಲ್ತದೆ ಅನ್ನೋದು. ಕಾರಣ ಆ ಸಿನಿಮಾಕ್ಕೆ ತೆಗೆದುಕೊಂಡಂಥ ಒಂದು ವಿಚಾರ, ನಮ್ಮ ತುಳುನಾಡಿನ ಒಂದು ಹಿನ್ನೆಲೆ, ನಮ್ಮ ಸಾಂಸ್ಕೃತಿಕವಾದ ಹಿನ್ನೆಲೆ, ನಮ್ಮ ಆರಾಧನೆಯ ಹಿನ್ನೆಲೆಗಳೇನಿರ್ತವೆ, ಸೊ ಅದು ಅದರ ಒಟ್ಟು ಒಂದು ಕಥಾನಕ ಆಗಿರೋದ್ರಿಂದ ಖಂಡಿತ ಇದು ಗೆಲ್ತದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಮಗೆ ಅನಿಸ್ತಾ ಇತ್ತು. ರಿಷಬ್ ಶೆಟ್ಟಿಯವರ ಜೊತೆಗೆ ನಾನು ಈ ಹಿಂದೆ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ನಾನು ನಟನೆ ಮಾಡಿದ್ದೆ. ಆ್ಯಕ್ಚುಲಿ ನನಗೊಂದು ಬೇರೆ ಒಂದು ಪಾತ್ರವನ್ನು ಇಟ್ಟಿದ್ದರು. ಮಂಗಳೂರಿನಲ್ಲಿ ಬೇರೆ ಒಂದು ತುಳು ಸಿನಿಮಾದಲ್ಲಿ ನಾನು ನಟನೆ ಮಾಡ್ತಾ ಇದ್ದಿದ್ದರಿಂದ ಡೇಟ್ ಸ್ವಲ್ಪ ಕ್ಲ್ಯಾಶ್ ಆಯಿತು. ಹಾಗಾಗಿ ಏನಾದರೂ ನೀವೊಂದು ಮಾಡಲೇಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಒಂದು 3-4 ದಿನದ ಒಂದು ಶೂಟಲ್ಲಿ ಮಾಡಿದ್ದೆ. ಒಬ್ಬ ಡಾಕ್ಟ್ರನ ಪಾತ್ರ ಅದರಲ್ಲಿ ಮಾಡಿದ್ದೆ. ಆ ನಂತರದಲ್ಲಿ ರಿಷಬ್ ಸರ್ ಜೊತೆಗೆ ಗರುಡ ಗಮನ, ಋಷಭವಾಹನ ಸಂದರ್ಭದಲ್ಲೂ ಕೂಡ ನಾವು ಭೇಟಿ ಆಗ್ತಿದ್ದೆವು. ಬಹಳ ಅಂದರೆ ಅವರಿಗೆ ಒಂದು ಮೊಟ್ಟೆಯ ಕಥೆಯ ಒಂದು ನನ್ನ ಪಾತ್ರ ನೋಡಿ ಅವರು ತುಂಬ ನನ್ನನ್ನು ಮೆಚ್ಚಿದ್ರು. ಅವರು ಹೇಳ್ತಾಯಿದ್ರು, ತುಂಬ ಸರಳ ಮತ್ತು ತುಂಬ ಫ್ರೆಂಡ್ಲಿಯಾಗಿ ಅವರು ಮಾತಾಡ್ತಾಯಿದ್ರು. ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದಿನ ಮಂಗಳೂರಿನಿಂದ ಪ್ರಕಾಶ್ ಮತ್ತು ಗುರು ನನಗೆ ಫೋನ್ ಮಾಡಿದರು, ಶನಿಲ್ ಗುರು. ಫೋನ್ ಮಾಡಿ ರಿಷಬ್ ಸರ್ ಕರಿತಾ ಇದ್ದಾರೆ, ಮಂಗಳೂರಿನಿಂದ ಬರಬೇಕು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ಬಹುಶಃ ಕೆಲವು ವರ್ಷಗಳ ನಂತರ ಅವರು ಈಗ ಮತ್ತೆ ಅವರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಕಥೆಯನ್ನು ನಾವು ಹೆಣಿತಾ ಇದ್ದೇವೆ, ಕತೆ ಬರಿತಾ ಇದ್ದೇವೆ, ಅದಕ್ಕೋಸ್ಕರ ಸೊ ನೀವು ಬರಬೇಕು ಅಂತ ಹೇಳಿದ್ರು. ಮಂಗಳೂರಿನಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ನಾನು ಹೋದಾಗ ಬಂದರು. ಅವರು ನನಗೆ ಕಥೆಯನ್ನು ಹೇಳಿದರು, ಇಡೀ ಕಥೆಯನ್ನು ಹೇಳಿದ್ರು. ಸೊ ಭಾಳ ರೋಮಾಂಚಕ ಆಯಿತು ಕಥೆಯನ್ನು ಅವರು ಹೇಳೋದನ್ನು ಕೇಳುವಾಗ. ಯಾಕಂದರೆ ಅದು ನಮ್ಮ ತೀರಾ ಹತ್ತಿರದಲ್ಲಿದ್ದಂಥ ಮತ್ತು ನಮಗೆ ತುಂಬ ಇಷ್ಟ ಆಗೋದು, ನನಗಂತೂ ವೈಯಕ್ತಿಕವಾಗಿ ತುಂಬ ಇಷ್ಟ ಆಗುವಂಥ ಒಂದು ಕಥೆ ಕೂಡ ಹೌದು. ಮತ್ತು ಅವರು ನನಗೆ ಕಥೆಯನ್ನು ಹೇಳಿದ್ರೆ ಹಿಂದೆ ಅಂದರೆ ಅವರು ನಂತರ ಹೇಳಿದರು, ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರು. ಸೊ ನೀವು ನಮ್ಮ ಜೊತೆ ಇರಬೇಕು ಅಂತಂದಾಗ ಒಬ್ಬ ನಟನಾಗಿದ್ದರೆ ನಿಮಗೆ ಒಂದು ಇಂಥ ಪಾತ್ರ ಇದೆ ಅಂತ ಹೇಳಿ ಅವರು ಹೇಳ್ತಿದ್ರು. ಆದರೆ ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರೆ ಇಡೀ ನನಗೂ ಏನೋ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅನ್ನೋದು ಗೊತ್ತಾಯಿತು. ಅವರಿಗೆ ಆಲ್ರೆಡಿ ಈಗ ನಾನು ವಾಪುರ್ಲಿಯ ಅನ್ನುವಂಥ ಒಂದು ತುಳುವಿನಲ್ಲಿ ಹಾಡು ಮಾಡಿದ್ದೆ, ಅದು ಅವರಿಗೆ ಆಲ್ರೆಡಿ ಗೊತ್ತಿತ್ತು. ಅದ್ರ ಬಗ್ಗೆನೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸೊ ನಿಮ್ಮ ಇಡೀ ಒಂದು ಸಂಗೀತದ ಮತ್ತು ಜನಪದೀಯ ಒಂದು ಇದೇನಿದೆ, ಇದು ಈ ಸಿನಿಮಾಕ್ಕೆ ಭಾಳ ಹೆಲ್ಪ್ ಇದೆ ಅಂತ ಹೇಳಿದರು.
ಒಬ್ಬ ನಟನಾಗಿ ನನಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿತ್ತು ಆ ಸಿನಿಮಾದಲ್ಲಿ. ನಾರು ಅನ್ನುವಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದರು. ನಾರು ಅನ್ನುವಂಥ ಪಾತ್ರ ಒಂದು ಸ್ವಲ್ಪ ಹೀರೋನನ್ನು ನೋಡಿದರೆ ಆಗೋದಿಲ್ಲ ಅಂಥ ಒಂದು ಪಾತ್ರ. ಮತ್ತು ತೀರಾ ಹಳ್ಳಿಯ ಒಂದು, ಎಲ್ಲರೂ ನನ್ನನ್ನೂ ಸೇರಿದಂತೆ ತೀರಾ ಹಳ್ಳಿ ಅಂದರೆ ಅದು ಕೂಡ ಕಾಡಿನ ನಡುವೆ ಇರುವಂಥ ಒಂದು ಊರು. ಅಂಥ ಊರಿನ ಜನ ಹೇಗಿರ್ತಾರೆ, ಸೊ ಅಂಥ ಒಂದು ಪಾತ್ರ ಆಗಿತ್ತು. ಎಷ್ಟು ಕೂದಲು ಬಿಟ್ಟಿದ್ದೆ, ಮೀಸೆ ಕೂಡ ತೆಗಿಬಾರ್ದು ಹಾಗೇ ಇತ್ತು. ನಾನು ಶೂಟಿಂಗ್ ಮುಗಿಸಿ ಏನಾದರೂ ಮಂಗಳೂರಿಗೆ ಬಂದರೆ ಯಾರಿಗಾದ್ರೂ ಸಿಕ್ಕಿದ ಎಂಚಿನೇ ಇರನ ವೇಷ ಅಂತ ಹೇಳ್ತಾಯಿದ್ರು. ಅಂದರೆ ಅಷ್ಟು ಆ ಕೂದಲು ತೆಗೆಯುವ ಹಾಗೆ ಕೂಡ ಇರಲಿಲ್ಲ. ಈ ದೀರ್ಘ ಅಂದರೆ ಒಂದು ಸಂದರ್ಭದಲ್ಲಿ ಶೂಟಿಂಗ್ ಆದಾಗ ಮತ್ತೆ ಮಳೆ ಮತ್ತು ಇನ್ನಿತರ ಬೇರೆ ಬೇರೆ ಮತ್ತೆ ಲಾಕ್ಡೌನ್ ಬಂದದ್ದು, ಇಂಥ ಎಲ್ಲ ಕಾರಣಗಳೆಲ್ಲ ಬಂತು. ಈ ಎಲ್ಲ ಕಾರಣಗಳು ಬಂದಾಗ ಸಿನಿಮಾ ಮತ್ತೆ ಸ್ವಲ್ಪ ನಮಗೆ ಶೂಟಿಂಗ್ ಡೇಟು ಸ್ವಲ್ಪ ಆಚೀಚೆ ಆಯಿತು. ನಾನು ಕೇಳ್ತಾ ಇದ್ದೆ, ಒಂದು ಸಂದರ್ಭದಲ್ಲಿ ಮಳೆ ಜೋರಾಗಿ ಬರ್ತಾಯಿತ್ತು, ಮಳೆ ಬರ್ತಾಯಿದ್ರು ಕೂಡ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಅನ್ನೋಂಥದ್ದು. ಸೊ ನನ್ನ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ನನಗೆ ಶೂಟಿಂಗ್ ಸ್ಪಾಟ್ 2 ಸ್ಪಾಟ್ ಇತ್ತು. ಒಂದು ಕಂಬಳ ನಡೆಯುವಂಥ ಒಂದು ಸ್ಪಾಟ್ ಇತ್ತು, ಇನ್ನೊಂದು ನಮ್ಮ ಕೇರಿ. ಭಾಳ ಮುಖ್ಯವಾಗಿ ಆ ಕೇರಿ ಅದು ಹೇಗೆ ನೀವು ಸಿನಿಮಾದಲ್ಲಿ ಆ ಕತೆ ಇದೆಯೋ ಅದೇ ರೀತಿಯಾಗಿದೆ. ಒಂದು 36-37 ಕಿಲೋಮೀಟ್ರ್ ದೂರ ಕುಂದಾಪುರದಿಂದ ಒಂದು ತೀರಾ ಕಾಡುಗಳನ್ನು ದಾಟಿ ಮತ್ತೆ ಅಲ್ಲಿ ಊರುಗಳೇ ಇಲ್ಲ. ಒಂದು ಹೋಟೆಲ್ ಆಗಲಿ ಅಂಗಡಿಯಲ್ಲಿ ಯಾವುದೂ ಸಿಗೋದಿಲ್ಲ ನಿಮಗೆ. ಅಂಥ ಒಂದು ಪ್ರದೇಶ ಕಾಡಿನ ಮಧ್ಯೆ ಹೋಗ್ತದೆ. ಕಾಡಿನ ಮಧ್ಯೆಯಲ್ಲಿ ಒಂದು ಸಣ್ಣ ಕೆಲವು ಮನೆಗಳಿರುವಂಥ ಒಂದು ಪ್ರದೇಶ ಅದು. ಆ ಪ್ರದೇಶದಲ್ಲಿ ಇದು ಶೂಟಿಂಗ್ ಆದದ್ದು. ನಡುವೆ ಅಂದರೆ ಇಡೀ ಸೆಟ್ಟಿಂಗ್ ಮಾಡಿದ್ದಾರೆ, ಆದರೆ ಆ ಮನೆಗಳನ್ನು ನೋಡಬೇಕಾದ್ರೆ ಅದು ಸೆಟ್ಟಿಂಗ್ ಅಂತ ಅನಿಸೋದೇ ಇಲ್ಲ. ನಮ್ಮ ತುಳುನಾಡಿನ ಪಕ್ಕಾ ಮನೆ ಆ ರೀತಿಯಾಗಿದೆ. ಅಂದರೆ ಆ ಕಾಲದಲ್ಲಿ ಒಂದು 40-50 ವರ್ಷದ ಹಿಂದೆ ಮನೆಗಳು ಹೇಗಿದ್ವು ಆ ರೀತಿಯಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದರಲ್ಲಿ ನನ್ನದು ಕೂಡ ಒಂದು ಮನೆ ಇತ್ತು. ರಾತ್ರಿ ಹಗಲು ಶೂಟಿಂಗ್ ನಡೀತಾ ಇತ್ತು. ಹಗಲಿನ ವೇಳೆಯಲ್ಲಿ ಸೆಕೆ, ರಾತ್ರಿ ವೇಳೆಯಲ್ಲಿ ವಿಪರೀತ ಚಳಿ. ಈ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು, 4 ಗಂಟೆಗೆ ಎದ್ದು ನಾವು ಶೂಟಿಂಗ್ ಸ್ಪಾಟಿಗೆ ಹೋಗೋದು. ಅದು ಕೆಲವೊಮ್ಮೆ 7-8 ಗಂಟೆ. ಅಂದರೆ ಸಿನಿಮಾ ತುಂಬ ಒಂದು ಕತೆ ಆಗಿರುವುದರಿಂದ ಶೂಟಿಂಗ್ ಕೂಡ ದಿನಗಳು ಜಾಸ್ತಿ ಬೇಕಾಗಿತ್ತು. ಹಾಗಾಗಿ ನಾವು ಕೂಡ ಅಷ್ಟೇ ಬೇಗ ಹೋಗ್ತಾ ಇದ್ವು, ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಕೆಲವೊಮ್ಮೆ ಏನಾಗ್ತಿತ್ತು, ಡೇ ಶೂಟಿಂಗ್ ಇದ್ದುಕೊಂಡು ಅದು ಮಧ್ಯಾಹ್ನ ಹೋಗಿ ಮರುದಿನ ಬೆಳಗಿನ ತನಕ ಕೂಡ ಶೂಟಿಂಗ್ ಇರ್ತಾಯಿತ್ತು. ಈ ನಡುವೆ ಬೇರೆ ಬೇರೆ ಕೆಲವು ಸಮಸ್ಯೆಗಳೆಲ್ಲ ಅದು. ಅಂದರೆ ಆ ಒಂದು ಪ್ರದೇಶವನ್ನು ನೋಡುವಾಗ ಕೂಡ ಒಂದು ಸ್ವಲ್ಪ ಮೈ ಜುಮ್ ಅಂತ ಅನಿಸ್ತದೆ, ಅಂಥ ಒಂದು ಪ್ರದೇಶ. ಮತ್ತು ಬೇರೆ ಬೇರೆ ಘಟನೆಗಳೆಲ್ಲ ನಡೆದು, ಸೊ ಅದಾಗಿಯೂ ಕೂಡ ಅಂಥ ದೊಡ್ಡ ಸಮಸ್ಯೆಗಳನ್ನು ಆಗಲಿಲ್ಲ. ನನಗೆ ಜ್ವರ ಬಂದಿತ್ತು ಈ ಸಂದರ್ಭದಲ್ಲಿ. ಅಂದರೆ ಹಗಲಲ್ಲಿ ವಿಪರೀತ ಸೆಕೆ, ರಾತ್ರಿ ಚಳಿ ಇದೆಲ್ಲಾಗಿ ಜ್ವರ ಬಂತು. ಜ್ವರ ಬಂದು ಆ್ಯಕ್ಚುಲಿ ಅದು ನಿಂತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆ ದಿನ ರಾತ್ರಿ ಶೂಟಿಂಗ್ ನಡೀತಾ ಇರುವಾಗ ಮೂರ್ಛೆ ತಪ್ಪಿ ಬಿದ್ದೆ. ಎಲ್ಲರೂ ಬಂದು ಮತ್ತೆ ಎಲ್ಲ ಇದು ಮಾಡಿದರು. ಮತ್ತು ನನಗೆ ಏನಾಯಿತು ಅಂತ ಗೊತ್ತಿರಲಿಲ್ಲ. ಮತ್ತೆ ಏನು ತೊಂದರೆ ಇರಲಿಲ್ಲ, ಸರಾಗವಾಗಿ ಎಲ್ಲವೂ ಕೂಡ ನಡೀತಿತ್ತು. ಸೊ ಇಂಥ ಇದು ಒಂದು ಘಟನೆ ನಡೆದಿರೋದು. ನನ್ನ ಸಿನಿಮಾದ ಶೂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ರೋಚಕ ಮತ್ತು ಯಾವಾಗ ಮುಗಿತದಪ್ಪ ಅನ್ನೋಷ್ಟರ ಒಂದು ಇದಿದೆಯಲ್ಲ, ಹಾಗೆ ಅನಿಸಿದ್ದು ಯಾವತ್ತೂ ಇಲ್ಲ. ಆದರೆ ಆ ಸಿನಿಮಾ ಶೂಟಿಂಗ್ ಮುಗಿಸಿ ಬರುವಾಗ ಯಾವುದೋ ಒಂದು ನಮ್ಮದೇ ಒಂದು ಊರಿನಿಂದ ನಾವು ಹೊರ ಬರ್ತಾಯಿದ್ದೇವೆ ಅನ್ನೋಂಥ ಒಂದು ಭಾಸ ಆಗ್ತಾಯಿತ್ತು, ತುಂಬ ಫೀಲ್ ಆಗ್ತಾಯಿತ್ತು. ಸೊ ಅಲ್ಲಿ ಅಂದರೆ ಆಗಾಗ ಹೋಗಿ ಬರಬೇಕು ಅಂತೇಳಿ. ಮತ್ತು ಇಡೀ ನಮ್ಮ ಗ್ಯಾಂಗ್ನವರೆಲ್ಲ ಒಮ್ಮೆ ಅಲ್ಲಿ ಹೋಗುವ ಅಂತೇಳಿ ಒಮ್ಮೆ ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿದರು. ಕೆಲವರು ಹೋದರು. ಅಂದರೆ ಅಷ್ಟೊಂದು ಕುತೂಹಲ, ಮತ್ತು ಅದು ಬಿಟ್ಟು ಬರಲಿಕ್ಕೆ ಮನಸ್ಸಿರಲಿಲ್ಲ ಯಾರಿಗೂ ಕೂಡ. ಅಂಥ ಒಂದು ಅಟ್ಯಾಚ್ಮೆಂಟ್ ಕೂಡ ಇತ್ತು. ಇನ್ನು ಈ ಸಿನಿಮಾದಲ್ಲಿ ನಮ್ಮ ಜೊತೆಗೆ ರಿಷಬ್ ಸರ್ ನಾವು ಹಿಂದೆನೇ ಗೊತ್ತಿರುವಂಥದ್ದು. ಅವರು ಕೂಡ ಬಹಳ ಫ್ರೆಂಡ್ಲಿ ಆಗಿರ್ತಾಯಿದ್ರು. ಅಚ್ಯುತ್ ಕುಮಾರ್ ಇದ್ದರು. ಅವರು ಅಲ್ಲಿ ಬಹಳ ಅಂದರೆ ಯಾವ ರೀತಿ ಟೈಮ್ಗೆ ಬರಬೇಕು ಮತ್ತು ಶೂಟಿಂಗ್ ಸಂದರ್ಭದಲ್ಲಿ ಅವರು ಇರ್ತಾಯಿದ್ರು. ಕಿಶೋರ್ ಇದ್ದರು. ಕಿಶೋರ್ ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿರ್ತಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಬ್ಬ ಸೆಲೆಬ್ರಿಟಿಗಳಿಗೆ ಬೇಕಾದಂಥ ಯಾವುದೇ ಸೌಲಭ್ಯವನ್ನು ಅವರು ಒದಗಿಸಿದ್ರು ಕೂಡ ಅದನ್ನು ಬಿಟ್ಟು ಅವರು ಉಳಿದ ಅಂದರೆ ಸಾಮಾನ್ಯ ಹಳ್ಳಿಯವರ ಜೊತೆಗೂ ಕೂಡ ಅವರು ಅಲ್ಲಿ ಇದ್ದುಕೊಂಡು ಮಾತಾಡ್ತಾಯಿದ್ರು. ಅಂಥ ಒಂದು ವ್ಯಕ್ತಿ. ನಮ್ಮ ಇಡೀ ಒಂದು ತಂಡ ಏನಿದೆ, ನಮ್ಮ ಇಡೀ ಮಂಗಳೂರಿನ ಕಲಾವಿದರ ತಂಡ ಮತ್ತು ಅವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇತ್ತು. ನಾವು ಗಾಡಿಯಲ್ಲಿ ಬರ್ತಾ ಇದ್ದಾಗ ಹಾಡುಗಳನ್ನು ಹಾಡ್ತಾ ಬರೋದು, ಹೋಗುವಾಗ ಅದು ಎಲ್ಲೋ ಇವ್ರ ಜೊತೆ ಸೇರ್ಕೊಳ್ಬೇಕು ಹಾಗಿಲ್ಲ ಅವರಿಗೆ. ಅವರು ಭಾಳ ಎಷ್ಟೊಂದು ಅನನ್ಯವಾಗಿದ್ದರು ಅಂತ ಹೇಳಿದರೆ, ಅವರೂ ಕೂಡ ಆ ಹಾಡನ್ನ ಇದರಲ್ಲಿ ಸೇಳ್ತಿದ್ರು. ಅವರು ಒಂದಷ್ಟು ನಮ್ಮ ಜೊತೆಗೆ ಹಾಡುಗಳನ್ನೆಲ್ಲ ಹೇಳ್ಕೊಳ್ತಾಯಿದ್ರು.
ಬಿಡುವಿನ ವೇಳೆಯಲ್ಲಿ ಅವ್ರ ಜೊತೆಗೆ ನಾವು ಉಪಹಾರ ಸೇವಿಸಲಿಕ್ಕೆ ಹೋಗೋದು, ಅಂದರೆ ಕುಂದಾಪುರದಲ್ಲಿ ಬಂದಾಗ ಶೂಟಿಂಗ್ ಮುಗಿಸಿ ಬಂದಾಗ ಹೀಗೆಲ್ಲ ಇರ್ತಾಯಿತ್ತು. ಅಂಥ ಒಂದು ಅನನ್ಯವಾದಂಥ, ಯಾಕಂದರೆ ಕಿಶೋರ್ ಕುಮಾರ್ ಜೊತೆಗೆ ಇದು ನನ್ನ ಮೊದಲ ಸಿನಿಮಾ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಸೊ ಅಂಥ ಒಂದು ಅನುಭವಗಳನ್ನು ಕೊಟ್ಟಿದೆ ಕಾಂತಾರ. ಆ ಸಿನಿಮಾದ ಒಟ್ಟು ಶೂಟಿಂಗ್ ಮತ್ತು ಆ ಸಂದ ನಾನು ಮೊದಲೇ ಹೇಳಿದ ಹಾಗೆ ಯಾವ ರೀತಿ ಬರ್ಬೋದು ಅಂತ ಅನ್ನುವಂಥ ಒಂದು ಇದಿತ್ತಲ್ಲ, ಅದು ಆಗಲೇ ಇತ್ತು. ಟ್ರೈಲರ್ ನೋಡುವಾಗ ಅಂತೂ ಇದೊಂದು ದೊಡ್ಡ ಸದ್ದು ಮಾಡ್ತದೆ ಅಂತ ಅನ್ನುವಂಥ ಒಂದು ಭಾಸ ನಮಗೆಲ್ಲರಿಗೂ ಆಗಿದೆ. പക്ഷേ ಹಾಗೆ ಆಗ್ತದೆ ಅಂತ ಅನಿಸ್ತದೆ. ಅದು ಗೆಲ್ತದೆ ಮತ್ತು ತುಳುವರು ಮೆಚ್ತಾರೆ ಮತ್ತು ಜೊತೆಗೆ ಕನ್ನಡಿಗರು ಕೂಡ. ಯಾಕಂದರೆ ಈ ಒಂದು ಇಡೀ ಕಥೆ ಇದೆ, ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಸಂಬಂಧ ಕೂಡ ಹೆಣೆದಿರುವುದರಿಂದ ಇಡೀ ಕನ್ನಡಿಗರು ತುಂಬ ಇಷ್ಟಪಡುವಂಥ ಸಿನಿಮಾ ಆಗ್ತದೆ ಅಂತ ಅನ್ನೋದು. ಈಗ ರಿಷಬ್ ಶೆಟ್ಟಿ ಅವರು ನಿರ್ದೇಶನದ ಜೊತೆ ನಟನೆ, ನೀವು ಸೆಟ್ಟಲ್ಲಿದ್ದಿರಿ, ಯಾವ ಥರ ಮ್ಯಾನೇಜ್ ಮಾಡ್ತಾಯಿದ್ರು ಅವರು? ಅದ್ಭುತ ನಿರ್ದೇಶಕ, ಅವನು ಮತ್ತು ನಟನಾಗಿಯೂ ಕೂಡ ಇರೋದು ಇದು ಬಹಳ, ಅಂದರೆ ಈ ಸಿನಿಮಾ ನನಗೆ ಎಸ್ಪೆಷಲಿ ಯಾಕಂದರೆ ಅವರು ಒಂದು ಕಡೆಯಲ್ಲಿ ಕಂಬಳವನ್ನು ಓಡಿಸ್ತಾರೆ, ಮತ್ತೊಂದು ಈ ಇಡೀ ಕತೆ ಏನಿದೆ ನಮ್ಮ ದೈವಾರಾಧನೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಹೀಗಿರುವಾಗ ಆ ಒಂದು ನಾಯಕ ನಟನ ಒಂದು ಕ್ಯಾರೆಕ್ಟ್ರನ್ನು ಮಾಡ್ಕೊಂಡಿರೋದು, ಮತ್ತೊಂದು ಕೂಡ ನಿರ್ದೇಶನ ಮಾಡ್ತಾ ಇರುವಂಥದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರು ನಮಗಿಂತ ಮೊದಲು ಶೂಟಿಂಗ್ ಸ್ಪಾಟಿಗೆ ಅವರು ತಲುಪ್ತಾಯಿದ್ರು, ಜೊತೆಗೆ ನಮಗಿಂತ ನಂತರ ಲೇಟಾಗಿಯೇ ಹೋಗ್ತಾಯಿದ್ರು. ಆದರೆ ಎಷ್ಟು ಫ್ರೆಶ್ ಆಗಿರ್ತಿದ್ರು ಅಂತ ಹೇಳಿದ್ರೆ, ಒಂದು ಸ್ವಲ್ಪವೂ ಕೂಡ ಅವರ ಇದ್ರು, ಅಂದರೆ ರಾತ್ರಿ ಇರ್ತಾಯಿದ್ರು, ರಾತ್ರಿ ಬಂದು ಮತ್ತೆ ಹಗಲು ಇರ್ತಾಯಿತ್ತು, ಹಗಲಿನಿಂದ ಮತ್ತೆ ರಾತ್ರಿ ಶೂಟಿಂಗ್ ಇರ್ತಾಯಿತ್ತು. ನಮಗೆಲ್ಲ ಭಾಳ ಆಶ್ಚರ್ಯ ಆಗ್ತಾಯಿತ್ತು. ಯಾವುದೇ ಒಂದು ಚೂರು ಆಯಾಸ ಅವರಲ್ಲಿ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ಇದರಲ್ಲಿ ಮಾಡ್ತಾಯಿದ್ರು. ಕೆಲವೊಮ್ಮೆ ಒಂದು ಆ್ಯಕ್ಚುಲಿ ಹೌದಲ್ವಾ, ಕೆಲವೊಮ್ಮೆ ಸಿಟ್ಟು ಬರೋದು ಕೂಡ ಇದೆ ಏನೋ ಒಂದು ಕಾರಣಗಳಿಗೆ, ಆದರೆ ಅದನ್ನು ಕೂಡ ಅವರು ತಡ್ಕೊಳ್ತಾಯಿದ್ರು, ತುಂಬ ಕೂಲಾಗಿರ್ತಾಯಿದ್ರು ಅವರು. ಮತ್ತು ಜೊತೆಗೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳ ಜೊತೆ ಏನಾದರೂ ಒಂದು ಕಾಮಿಡಿ ಮಾಡ್ಕೊಂಡು ಕೂಡ ಇರ್ತಾಯಿದ್ರು, ಏನಾದರೂ ಒಂದು ಚಟಾಕಿ ಬಿಸಾಡಿಕೊಂಡು ಕಾಮಿಡಿ ಮಾತಾಡ್ತಾ ಕೂಡ ಎಲ್ಲರನ್ನು ನಗಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಹಾಗೆ ಇದ್ದರು, ಕಲಾವಿದರು ಕೂಡ ಎಲ್ಲರೂ ಹಾಗೆ ಇದ್ದರು. ಒಂದು ಒಳ್ಳೆಯ ಅನುಭವ. ಈಗ ನೀವು ಆಗಲೇ ಹೇಳಿದ್ರಿ ನಟನೆಗೆ ಅಂತ ಕರೆದಿದ್ರು, ಅದರ ಜೊತೆಗೆ ನಿಮ್ಮ ಮಾರ್ಗದರ್ಶನವು ನಮಗೆ ಬೇಕು ಅಂತ. ಈಗ ಇಲ್ಲಿ ಅವರು ಒಂದು ಕಂಬಳ ಮತ್ತು ದೈವಾರಾಧನೆ ಈ ಎರಡು ವಿಚಾರಗಳನ್ನು ಮುಖ್ಯವಾಗಿ ತಗೊಂಡಿರುವಾಗ, ಅಲ್ಲಿ ನಟನೆಯ ಜೊತೆ ನಿಮ್ಮ ಹತ್ರ ಮಾರ್ಗದರ್ಶನಕ್ಕೆ ಆ ವಿಚಾರದಲ್ಲಿ ಏನಾದರೂ ಕೇಳಿದ್ದು ಇದೆಯಾ? ಇಲ್ಲಿ ಕಂಬಳ ಸಣ್ಣದಾಗಿ ಬರ್ತದೆ, ಕಂಬಳದ ಕಥೆ ಏನೂ ಅಲ್ಲ ಅದು. ಇಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳುವಾಗ ಮೊದಲೇ ಅವ್ರ ಕತೆ ಹೇಳಿದ್ರಿಂದ ನಾನು ಆಗಲೇ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡೆ, ಏನೇನು ಬೇಕಾಗಬಹುದು ಅಂತ. ಅವರು ಹೇಗೆ ಅಂತ ಹೇಳಿದ್ರೆ, ಅವರಿಗೆ ತುಂಬ ಫಾಸ್ಟ್ ಆಗಬೇಕು, ಅಂದರೆ ಒಂದು ರಪ್ಪ ಫೋನ್ ಮಾಡ್ತಾರೆ, ಫೋನ್ ಮಾಡಿ ನೋಡಿ ಹೀಗೆ ಇದೆ, ಇಂಥದ್ದು ಬೇಕು, ಹೀಗೆ ಇರಬೇಕು ಅಂತ. ಅದು ತಕ್ಷಣಕ್ಕೆ ನಾನು ಸ್ಪಂದಿಸ್ತಾ ಇದ್ದೆ. ಇಂಥ ಲಿರಿಕ್ಸ್, ಇಂಥ ಒಂದು ಹಾಡುಗಳು, ಇಂಥ ಪಾಡ್ದನುಗಳನ್ನು ರೆಕಾರ್ಡ್ ಮಾಡ್ಕೊಂಡು ನಾನು ಕಳಿಸ್ತಾ ಇದ್ದೆ. ಅದವರು ಇಷ್ಟ ಆಗದೇ ಇದ್ದರೂ ಸುಮ್ಮನೆ ಇರ್ತದೆ, ಇಷ್ಟ ಆದರೆ ಸೂಪರ್ ಅಂತ ಹೇಳ್ತಾಯಿದ್ರು, ಸೂಪರ್ ರಾಮಣ್ಣ ಇದು ಭಾಳ ಚೆನ್ನಾಗಿದೆ, ಇದು ಬೇಕಾಗ್ತದೆ ನಮಗೆ ಅಂತ. ಸೊ ಇಂಥ ಕೆಲವು ನಾನು ಈ ಹಾಡುಗಳು ಮತ್ತು ಇದರ ನಮ್ಮ ತುಳುವಿನ ಏನು ಪ್ರಕಾರಗಳು ಅಷ್ಟು ಮಾತ್ರ ಇದನ್ನೆಲ್ಲ ನಾನು ಕಳಿಸ್ತಾ ಇದ್ದೆ. ಇನ್ನೂ ಕೂಡ ಸಂಗೀತದ ಯಾವುದೇ ಕೆಲಸಗಳು ಶೂಟಿಂಗ್ ನಡೀತಾ ಇರುವಂಥ ಸಂದರ್ಭದಲ್ಲೇ. ಆದರೆ ನನಗೆ ಅನ್ನಿಸ್ತಾ ಇತ್ತು, ಏನು ಸಂಗೀತದ ಯಾವುದೇ ಕೆಲಸಗಳು ಅದು ಆಗಲಿಲ್ವಾ ಅಂಥೇಳಿ. ಅಂದರೆ ನನಗೆ ಹೇಳಿದರು ಸಂಗೀತದಕ್ಕೆ ನೀವು ಕೂಡ ಸೇರಿಕೊಳ್ಬೇಕು ಅಂಥೇಳಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಶೂಟಿಂಗ್ ಮುಗಿದ ಸಂದರ್ಭದಲ್ಲಿ ಅಜನೀಶ್ ಅವ್ರ ಜೊತೆಗೆ ನನ್ನ ಪರಿಚಯ ಆಗ್ತದೆ. ಅವರು ಒಂದಷ್ಟು ಟ್ಯೂನ್ಗಳನ್ನು ಕಳಿಸ್ತಾರೆ, ಅವರು ಈ ರೀತಿಯಾಗಿ ಇದು ಮಾಡಬೇಕು ಅಂತ. ನಾನು ಆಲ್ರೆಡಿ ಮೊದಲು ಕಳಿಸಿದ ಒಂದು ಪಾಡ್ದನ ಇತ್ತು. ಆ ಪಾಡ್ದನದ ಒಂದು ಬೋಲ್ಸ್ ನನಗೆ ಅದು ಮತ್ತೆ ಟ್ರೈಲರಲ್ಲಿ ಬಂದಾಗ ನಾನು ಅದನ್ನು ಕೇಳ್ತಾ ಇದ್ದೆ, ನನಗೆ ಇದು ಬೇರೆ ಯಾವುದೋ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ನನಗೇನು ಅಂತ ಅನಿಸಿಲ್ಲ, ಆಗಿರ್ಬೋದೋ ಇಲ್ವೋ ಅಂತ ಅನ್ನೋದು ಸಂಶಯ ಇತ್ತು ನನಗೆ. ಬೆಂಗಳೂರಿಗೆ ಕರೆದರು, ಮ್ಯೂಸಿಕ್ ವರ್ಕ್ ಆಗ್ತಾಯಿದೆ, ನೀವು ಬರಬೇಕು ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ನಾವು ಮಂಗಳೂರಿನಲ್ಲಿ ನಾವು ಆ್ಯಕ್ಚುಲಿ ಅದು ಕುಂದಾಪುರ ಕೆರಾಡಿಯಲ್ಲಿ, ಯಾಕಂದರೆ ಓಪನ್ನಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಪ್ಲೇ ಮಾಡಬೇಕು, ಎಲ್ಲ ನಮ್ಮ ಕಲಾವಿದರುಗಳನ್ನ ಕರೆಸಿ. ಅದಕ್ಕೆ ಕುಂದಾಪುರದಲ್ಲಿ ಕೆರಾಡಿಯಲ್ಲಿ ಮಾಡೋದಂತ ಆಗಿತ್ತು. ಆದರೆ ಏನಾಗಿತ್ತು, ಎಲ್ಲ ಕಲಾವಿದರುಗಳಲ್ಲಿ ಕರ್ಕೊಂಡು ಹೋಗಬೇಕಲ್ಲ ಅಂತ ಮಂಗಳೂರಲ್ಲೇ ಮಾಡಬೇಕಂತಾಯಿತು. ಹಾಗಾಗಿ ಮಂಗಳೂರಿನ ಕಲಾಂಗಣದಲ್ಲಿ ನಾವು ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಮತ್ತು ನಮ್ಮ ಜನಪದರ ಪಾಡ್ದನಗಳು ಮತ್ತು ಊರಲ್ ಹಾಡುಗಳನ್ನು ರೆಕಾರ್ಡ್ ಮಾಡಬೇಕು ಅಂತ ಇತ್ತು. ಸೊ ಅಜನೀಶ್ ಸರ್ ಹೇಳಿದರು, ನಿಮ್ಗೆ ಏನೇನೆಲ್ಲ ಇದೆ, ಅಂಥದ್ದೆಲ್ಲ ಇದೆ, ಅದೆಲ್ಲವನ್ನು ನೀವು ಒಟ್ಟು ಸೇರಿಸಿ ಮತ್ತು ಯಾವ ರೀತಿಯಲ್ಲಿ ಅದನ್ನು ನಾನು ಬಳಸ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಅಂತ. ಸೊ ಆಯಿತು. ಒಂದೆಡೆಯಲ್ಲಿ ನಮ್ಮ ವಾದ್ಯಗಳು ಅಂತ ಹೇಳಿದ್ರೆ ಶಹನಾಯಿ, ನಾದಸ್ವರ, ಸಮ್ಮೇಳ, ತಾಸೆ, ಡೋಲು ಮತ್ತು ಅದರ ಶ್ರುತಿ. ಆಮೇಲೆ ದುಡಿ ಕುಣಿತದ ಒಂದು ತಂಡ
ಮತ್ತು ಅವ್ರು ದುಡಿ ಕುಣಿತದವರು ಅವರು ಕೂಡ ಊರಲ್ಲಿ ಹಾಡುಗಳನ್ನ ಹಾಡ್ತಾರೆ. ಪ್ರಶಾಂತ್ ಜೋಗಿ, ಪ್ರವೀಣ್ ಜೋಗಿ ಜೊತೆಗೆ ನಾಗೇಶ್ ಪೂಜಾರಿ, ಇನ್ನಷ್ಟು ಮಂದಿ ಅವ್ರದ್ದೊಂದು ತಂಡ ವಾದ್ಯದ್ದು. ಮತ್ತು ದುಡಿ ಕುಣಿತಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪುದುಬೆಟ್ಟು ಅಂತ ಅಲ್ಲಿಯ ನಾರಾಯಣ ಮತ್ತು ಅವ್ರ ಪಕ್ಕ ಜನಪದ ಕಲಾವಿದರುಗಳು ತುಂಬ ಏಜ್ಡ್ ಆಗಿದ್ದರು. ಸೊ ಅವರ ಒಂದು ತಂಡ. ಆಮೇಲೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನ ಪೂರ್ಣೇಶಾಚಾರ್ಯ, ಶರತ್ ಕದ್ರಿ ಅವ್ರದ್ದು ಒಂದು ತಂಡ. ಅದರಲ್ಲಿ ಒಂದು 4 ಮದ್ದಳೆ, ಚೆಂಡೆ, ಆಮೇಲೆ ಜಾಗಟೆ ಎಲ್ಲ ಇತ್ತು. ಇನ್ನು ಕೊರಗರ ಗಜಮೇಳದ ತಂಡ, ಆ ಒಂದು 4 ಡೋಲು, ಒಂದು ಕರಂಡಿ ಅಂದರೆ ಚೆಂಡೆ ಮತ್ತು ಅವ್ರದ್ದು ಚಾವಳ ಇದೆಲ್ಲ ಇತ್ತು. ಅದು ಮಂಗಳೂರಿನ ಕೊರಲ್ ಕಲಾ ತಂಡ ಅಂತ ಅವರು ಬಂದಿದ್ದರು. ಆಮೇಲೆ ಅದ್ರ ಜೊತೆಗೆ ಇವರಿದ್ದರು, ನಮ್ಮ ಜಾನಪದ ಊರಲ್ಲಿ ಹಾಡುಗಳು, ಒಂದು ಬಾಬು ಬಳ್ಳಾಜಿ ಅವರು ಪಾಡ್ದನಗಳನ್ನು ಹೇಳಿದರು. ಇನ್ನು ಕುತ್ತಾರಿನ ಒಬ್ಬರು ಮಹಿಳೆ, ಅವರು ಕೂಡ ಈ ಪಾಡ್ದನದ ಹಾಡುಗಳನ್ನೆಲ್ಲ ಹಾಡಿದರು. ಈ ಎಲ್ಲ ಹಾಡುಗಳನ್ನು ಒಟ್ಟು ಸೇರಿಸಿಕೊಂಡು ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಅಜನೀಶ್ ಏನು ಮಾಡಿದ್ರು ಅಂತ ಹೇಳಿದರೆ, ಅಲ್ಲಿ ಇವರು ಒಂದು ಬಾರಿಸ್ತಾಯಿದ್ರು. ಬಾರಿಸಿದಾಗ ಅವರಿಗೆ ಈ ಸಿನಿಮಾದಲ್ಲಿ ಬರುವಂಥ ಒಂದೊಂದು ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತಾಯಿತ್ತು. ಆ ಕಾನ್ಸೆಪ್ಟ್ ತಕ್ಕಾಗಿ ಇವ್ರ ಹತ್ರ ಬಾರಿಸ್ತಾ ಹೋದರು. ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಬೇಕಾಗ್ಬೋದು, ಯಾಕೆ ಬೇಕಾಗ್ಬೋದು. ಒಂದು ಸಿಂಗಲ್ ಬೀಟುಗಳು, ಡಬಲ್ ಬೀಟುಗಳು, ಅದರದ್ದೇ ಒಂದಷ್ಟು ಬೇರೆ ಬೇರೆ ಕಂಟಿನ್ಯೂಟಿಗಳು ಇವೆಲ್ಲವನ್ನು ನಾವು ತೆಗೆದುಕೊಳ್ತಾ ಹೋದರು. ಭಾಳ ಆಶ್ಚರ್ಯ ಆಗ್ತಾಯಿತ್ತು. ಆದರೆ ನಾನು ಬೆಂಗಳೂರಿಗೆ ಹೋದಾಗ ಗೊತ್ತಾದ್ದು ನಾನು ಯಾವ ರೀತಿಯಾಗಿ ಅದನ್ನು ಬಳಸಿಕೊಂಡಿದ್ದಾರೆ. ನಾವು ಟ್ರೈಲರನ್ನು ನೋಡುವಾಗ ಮತ್ತು ಬಹುಶಃ ಸಿನಿಮಾದಲ್ಲೂ ಕೂಡ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ, ಇಡೀ ನಮ್ಮ ತುಳುನಾಡಿನ ಜಾನಪದ ವಾದನಗಳನ್ನು ಅಷ್ಟೊಂದು ರೀತಿಯಲ್ಲಿ ಅದು ಬಳಸಿಕೊಂಡಿದ್ದಾರೆ. ಬಹುಶಃ ನನಗೆ ಅನ್ನಿಸ್ತದೆ ಸಂಗೀತ, ಇದರ ಹಿನ್ನೆಲೆ ಸಂಗೀತ ಅಂತೂ ಭಾಳ ಒಂದು ಕ್ರಿಯೇಟಿವ್ ಆಗಿ ಮೂಡಿ ಬಂದಿದೆ. ಅದನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಅದರಲ್ಲಿ ಆ ಸಂಗೀತದಲ್ಲಿ ಒಂದು ಮಣ್ಣಿನ ಸೊಗಡು ಕಾಣ್ತಾ ಇದೆ. ಸೊ ನಿಮ್ಮ ಡೇಟ್ ಎಷ್ಟು ದಿನ ಇತ್ತು ಈ ಸಿನಿಮಾಗೆ, ಹಾಗೂ ಶೂಟಿಂಗ್ನಲ್ಲಿ ಮರೆಯಲಾರದ ಒಂದು ಅನುಭವ? 20 ದಿನ ಅಂತ ಶೂಟಿಂಗ್ ಹೇಳಿದ್ರು, ಮತ್ತೆ ಎಕ್ಸ್ಟ್ರಾ 20 ದಿನ ಹೋಯಿತು. ಅಂದರೆ ಅದು ಅನಿವಾರ್ಯ ಕೂಡ, ಅಂದರೆ ಅಂಥ ಕಥೆ ಇದು. ಮರೆಯಲಾರದ ಅನುಭವ ಅಂತೇಳಿದ್ರೆ ರಾತ್ರಿ ಶೂಟಿಂಗ್ ಒಂದು ಭಯಾನಕ. ಅಲ್ಲಲ್ಲಿ ಬೇರೆ ಬೇರೆ ಕೆಲವೊಂದು ವಿಷಜಂತುಗಳು ಎಲ್ಲ ಸಿಗ್ತಾ ಇದ್ದದ್ದು, ಅದನ್ನು ನೋಡಿ ಜನ ಹೆದರ್ತಾ ಇದ್ದದ್ದು. ತುಂಬ ಒಂದು ವಿಸ್ಮಯ ಏನಂತ ಹೇಳಿದ್ರೆ, ಸುಮಾರು ಒಂದು 300ಕ್ಕಿಂತಲೂ ಮಿಕ್ಕಿದ ಜನ, ಒಂದು ಕಂಬಳದ ದೃಶ್ಯ, ಮತ್ತು ನಾವು ನಮ್ಮ ಕೇರಿ ಏನಿದೆ ಕೇರಿಯ ದೃಶ್ಯ. ಅಲ್ಲಿ ಬಹುಶಃ ಟ್ರೈಲರ್ ನೋಡುವಾಗ ಅಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ನಮ್ಮ ಆ ಕೇರಿಯ ಒಳಗೆ ನುಗ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಿದೆ ಆಗ್ತಾ ಇರುವಂಥ ಆ ಸಂದರ್ಭದಲ್ಲಿ ಸೇರಿದ ಜನ ಅವರನ್ನು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ. ಅಷ್ಟು ಜನ ಕ್ಯಾಮ್ರಾದಲ್ಲಿ ಬರಬೇಕು. ಆ ಕ್ಯಾಮ್ರಾದಲ್ಲಿ ಬರಬೇಕಾದ್ರೆ ಅವರು ಆ ರೀತಿಯಾಗಿ ಅದನ್ನು ಆ್ಯಕ್ಟಿಂಗ್ ಮಾಡಬೇಕು. ಒಂದು ಜಾತ್ರೆಯಾಗಿ ಜನ ಸೇರಿದರೆ ಅದನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ನನಗೆ ಅದು ತುಂಬ ವಿಸ್ಮಯ ಆಗಿತ್ತು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಕೆಲವರು ಅಷ್ಟು ಜನ ಕೂಡ ಇರಲಿಲ್ಲ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಆದರೆ ಅಷ್ಟು ಜನ 300 ಜನ ಕೂಡ ಅದನ್ನು ಮ್ಯಾನೇಜ್ ಆಗ್ತಾಯಿದ್ರು, ಅರ್ಥ ಮಾಡಿಕೊಳ್ತಾಯಿದ್ರು, ಮತ್ತು ಬೇಕಾದ ಒಂದು ನಟನೆಯನ್ನು ಅವರು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿತ್ತದು. ಸೊ ಅದನ್ನು ತೆಗೆಸಿದಾರಲ್ಲ ಹೊಂಬಾಳೆ ಫಿಲ್ಮ್ಸ್ ಅಂತ ಅನ್ನುವಂಥದ್ದು. ಸೊ ಅದು ನನಗೆ ಭಾಳ ಆಶ್ಚರ್ಯ ಮತ್ತು ಖುಷಿ ಕೂಡ. ಸೊ ನೀವು ತಯಾರು ಮಾಡಿದಂತಹ ಒಂದು ಗೀತೆ, ಅದು ತುಳುನಾಡಿನಲ್ಲಿ ಬಹಳ ಫೇಮಸ್, ಅದು ಆಲ್ ಟೈಮ್ ಹಿಟ್ ಅಂತ ಹೇಳ್ಬೋದು, ವಾ ಪೊರ್ಲಿಗೆ. ಈ ಸಾಂಗನ್ನು ಈ ಸಿನಿಮಾದಲ್ಲಿ ರೀಕ್ರಿಯೇಷನ್ ಮಾಡಿದ್ದಾರೆ ಅಂತ ನಾವು ಕೇಳಿದ್ವಿ, ಹೌದಾ? ವಾಪುರ್ಲಿಯ 16 ವರ್ಷದ ಹಿಂದೆ ನಾವು ಮಾಡಿದಂಥ ಹಾಡು. ಆಗ ಈ ಹಾಡು ನಮಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಅದನ್ನು ಮೆಚ್ಚಬಹುದು ಅಂತ ಹೇಳುವಂಥದ್ದು. ತುಳು ಮಾತ್ರ ಅಲ್ಲ, ನಾನು ವಾಪುರ್ಲಿಯ ಹಾಡನ್ನು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ತುಳುವೇತರು ಅಂದರೆ ಕನ್ನಡಿಗರು ಕೂಡ ಆ ಹಾಡನ್ನು ತುಂಬ ಇಷ್ಟಪಡ್ತಾಯಿದ್ರು. ಆ ಹಾಡು ನಾನು ಅಂದರೆ ರಿಷಬ್ ಸರ್ ಸಿಕ್ಕಿದಾಗಲೇ ಅಂದರೆ ಅವ್ರಿಗೆ ಗೊತ್ತಿತ್ತು ನಾನು ಈ ಹಾಡನ್ನು ನಾನು ಮಾಡಿದ್ದೇನೆ ಅಂಥೇಳಿ. ಸೊ ಅವರು ಹೇಳಿದರು, ನಿಮ್ಮ ವಾಪುರ್ಲಿಯ ಹಾಡನ್ನು ಇಲ್ಲಿ ನಾವು ಬಳಕೆ ಮಾಡ್ಬೋದಾ ಅಂತ ಕೇಳಿದರು. ತುಂಬ ಇಷ್ಟ ಆಯಿತು ನನಗೆ, ತುಂಬ ಖುಷಿಯೂ ಆಯಿತು. ಯಾಕೆ ಸಾಧ್ಯ ಇಲ್ಲ ಸರ್, ಖಂಡಿತ ಅಂತ ಒಂದು, ಯಾಕೆಂದರೆ ಅವರು ಅದಕ್ಕೋಸ್ಕರ ನನಗೆ ಕತೆ ಕೂಡ ಹೇಳಿದರು. ಖಂಡಿತ ಇದು ಮಾಡ್ಬೋದು ಅಂತ ನಮ್ಮ ಸಿರಿ ಚಾನಲ್ನ ಪ್ರಸನ್ನ, ಯತೇಶ್ ಬೈಕಂಪಾಡಿ ಇವ್ರ ಜೊತೆ ಎಲ್ಲ ನಾವು ಚರ್ಚೆ ಮಾಡಿದಾಗ ಅವರು ಕೂಡ ಹೇಳಿದರು, ಖಂಡಿತ ನಾವು ಕೊಡ್ಬೋದು, ಒಳ್ಳೆಯ ಒಂದು ಕಥಾ ಹಂದರವನ್ನು ಅಂಥದ್ದು, ಮತ್ತು ನಮ್ಮ ಆ ಒಂದು ಮಣ್ಣಿನ ಸೊಗಡು ಮತ್ತು ಏನು ಭೂತಾರಾಧನೆ ಸಂಬಂಧಪಟ್ಟ ಆಗಿನೂ ಕೂಡ ಈ ಕಥೆ ಇರೋದರಿಂದ ಅದಕ್ಕೆ ತುಂಬ ಸೂಟ್ ಆಗ್ಬೋದು, ಒಂದು ಒಳ್ಳೆಯ ಒಂದು ಇದು ಏನು ಒಂದು ಒಳ್ಳೆಯ ಡಿಸಿಷನ್ ಆಗ್ತದೆ ಅಂತ ಅನ್ನೋದು.
ಸೊ ಆಯಿತು ಅಂಥೇಳಿ ನಾನು ಆ ಹಾಡನ್ನು ಅಂದರೆ ವಾಪರ್ಲೆವನ್ನು, ಆದರೆ ನಾನು ಮತ್ತೆ ಹಾಡಬೇಕಾಗಿತ್ತು. ನೋಡಿ, 14 ವರ್ಷದ ಹಿಂದೆ ಹಾಡಿದಂಥ ಹಾಡನ್ನು ನಾನು ಮತ್ತೆ ಹಾಡಬೇಕಾಗಿ ಬಂತು. ಮತ್ತೆ ಅದಕ್ಕೆ ತಾಸೆ ಮತ್ತು ವಾದ್ಯಗಳನ್ನೆಲ್ಲ ಆಗಿ ನಾವು ಹಾಕಿ ಮತ್ತೆ ಬೆಂಗಳೂರಿನಲ್ಲಿ ಹೋಗಿ ಸ್ಟುಡಿಯೋದಲ್ಲಿ ಆ ಹಾಡನ್ನು ಹಾಡಿದೆ. ತುಳುನಲ್ಲೂ ಹಾಡಿದ್ದೇನೆ ಮತ್ತು ಕನ್ನಡದಲ್ಲೂ ಕೂಡ ಹಾಡಿದ್ದೇನೆ. ವಾಪರ್ಲೆ ಲಿರಿಕ್ಸ್ ಬರೆದರು ಶಶಿರಾಜ್ ಕಾವೂರು. ಸೊ ಶಶಿರಾಜ್ ಕಾವೂರು ಈ ಕಾಂತಾರ ಸಿನಿಮಾದಲ್ಲಿ ಮತ್ತೆ ಒಂದೆರಡು ಲಿರಿಕ್ಸನ್ನು ಬರೆದಿದ್ದಾರೆ. ದೈವ ವರಿಷ್ಠಮ್ ಅನ್ನುವಂಥ ಹಾಡು ಏನಿದೆ, ಸೊ ಈ ಹಾಡನ್ನು ಕೂಡ ಶಶಿರಾಜ್ ಬರೆದಿರೋದು. ಮತ್ತು ಒಂದು ಹಾಡನ್ನು ಅವರು ಬರೆದಿದ್ದಾರೆ. ಸೊ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ಸರ್ ತಮಗೆ? ರಿಷಬ್ ಶೆಟ್ಟಿ ಅವರ ಜೊತೆಗೆ ಒಂದು ವೇಳೆ ನಾವು ಕಂಪ್ಲೀಟಾಗಿ ಅವರ ಇಡೀ ಸಿನಿಮಾದ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ, ಒಂದು ಸಿನಿಮಾ ಅಂದರೆ ಏನು, ಸಿನಿಮಾದ ನಿರ್ದೇಶನ ಮಾಡೋದು ಅಂದರೆ ಏನು, ನಟನೆ ಮಾಡೋದು ಅಂದರೆ ಏನು, ಎಲ್ಲ ಅದರ ಒಂದಷ್ಟು ಕೆಲಸಗಳಿದ್ದಾವೆ. ಇದು ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮತ್ತು ಅವರು ಯಾವುದನ್ನೂ ಕೂಡ ಅವರು ಮುಚ್ಚಿಡುವಂಥ ಜನ ಅಲ್ಲ. ಅಂದರೆ ನಿಮಗೆ ಇಷ್ಟ ಇದೆಯಾ, ಈಗ ನನಗೆ ಇಷ್ಟ ಇದೆ ಅಂತ ಹೇಳಿದರೆ ನಾನು ನನ್ನನ್ನು ಯಾವ ರೀತಿ ನಾನು ಅವ್ರ ಜೊತೆಗೆ ನಾನು ಬಳಕೆ ಆಗ್ತೇನೆ ಅಂತ ಅಷ್ಟು ಜವಾಬ್ದಾರಿಯನ್ನು ಕೊಡಬಲ್ಲವರು. ಮತ್ತು ಒಬ್ಬರನ್ನು ಅರ್ಥ ಮಾಡಿಕೊಂಡು ಇವನೇನು ಮಾಡಬಲ್ಲ ಅಂತ ಅನ್ನೋದು ಅರ್ಥ ಮಾಡಿಕೊಂಡು ಅವರಿಗೆ ಆ ಜವಾಬ್ದಾರಿ ಕೊಡಬಲ್ಲವರು. ಎಲ್ಲೂ ಕೂಡ ಅವರ ಇದೇನಂತ ಹೇಳಿದ್ರೆ, ಸಣ್ಣ ಕಲಾವಿದರುಗಳನ್ನು ಹೆಚ್ಚೆಚ್ಚು ಅವರು ತೊಡಗಿಸಿಕೊಳ್ತಾರೆ. ದೊಡ್ಡ ಕಲಾವಿದರಲ್ಲ, ಆ ಸಣ್ಣ ಕಲಾವಿದರುಗಳಿಂದ ಅದು ರಂಗಭೂಮಿಯಲ್ಲಿ ಇರುವಂಥ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರಂಗಭೂಮಿಯಲ್ಲಿ ಇರುವಂಥ ಕಲಾವಿದರುಗಳನ್ನೇ ಅವರೀಗ ಬಳಸ್ಕೊಳ್ತಾ ಇರುವಂಥದ್ದು. ಅವರ ಹಿಂದಿನ ಸಿನಿಮಾದಲ್ಲೂ ಕೂಡ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರಿಗೆ ಒಂದು ಅವಕಾಶಗಳು ಮಾತ್ರ ಅಲ್ಲ, ಅವರು ಬೆಳೀಲಿಕ್ಕೆ ಇನ್ನೊಂದು ಅವಕಾಶ ಆಗ್ತದೆ. ಮತ್ತು ಬೇರೆ ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾದ ಅನುಭವ ಬೇರೆ ಸಿನಿಮಾಗಳಲ್ಲಿ ಒಂದು ಹಂತ ಮೇಲೆ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೂ ಕೂಡ ಖಂಡಿತ ಸಾಧ್ಯ ಆಗ್ತದೆ. ಇದು ರಿಷಬ್ ಶೆಟ್ಟಿ ಅವರ ಜೊತೆಗೆ ನಾವು ಕೆಲಸ ಮಾಡಿದಂಥ ಅನುಭವ. ಸೊ ಟ್ರೈಲರ್ ನೋಡಿ ತುಳುನಾಡಿನ ಜನರು ಬಹಳ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ದೈವಾರಾಧನೆ, ನಮ್ಮ ಕಂಬಳ ಹಾಗೂ ಕೋಳಿ ಅಂಕ ಕೂಡ ಇದೆ ಅಂತ ಕೇಳಿದ್ವಿ ನಾವು. ಸೊ ತುಳುನಾಡಿನ ಜನತೆ, ಅದು ಓವರ್ ಆಲ್ ಇಂಡಿಯಾದಲ್ಲಿ ಹೊಂಬಾಳೆ ಫಿಲ್ಮ್ಸ್ನ ಸಿನಿಮಾ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ, ಇದು ವಿಶ್ವದಾದ್ಯಂತ ಸಿನಿಮಾಗೋಸ್ಕರ ಕಾಯ್ತಾರೆ. ಸೊ ಆ ಕನ್ನಡದ ಸಿನಿಮಾ ನೋಡುವ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರೋ ಒಬ್ಬ ಕಲಾವಿದನಾಗಿ? ಒಂದು ನಾಡಿನ ಪರಂಪರೆ ಅಥವಾ ನಾವು ಜನಪದ ಸಂಸ್ಕೃತಿ ಅಂತ ಅನ್ನೋದನ್ನು ಹೇಳ್ತೇವಲ್ಲ, ಒಂದು ಸಿನಿಮಾ ಹೇಗೆ ಕೊಡಬೇಕು, ಅದನ್ನು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕಾಂತಾರ ತೋರಿಸಿಕೊಟ್ಟಿದೆ. ಇದನ್ನು ಓಕೆ, ನಾವೀಗ ಕರಾವಳಿ ಭಾಗದ ಒಂದು ಸಂಸ್ಕೃತಿ, ಇಲ್ಲಿಯ ಪರಂಪರೆಯನ್ನು ಇಟ್ಟುಕೊಂಡು, ಆರಾಧನೆ ಕಲೆಯನ್ನು ಇಟ್ಟುಕೊಂಡು, ಅಥವಾ ಇಲ್ಲಿಯ ಜನರ ಬದುಕನ್ನು ಇಟ್ಟುಕೊಂಡು ಒಂದು ಕಥೆಯನ್ನು ಮಾಡುವಾಗ ಇಲ್ಲಿ ಏನೇನೆಲ್ಲ ಬರ್ತದೆ ಅದು ಎಲ್ಲವೂ ಕೂಡ ಈ ಸಿನಿಮಾದಲ್ಲಿದೆ. ಹಾಗಾಗಿ ತುಳುನಾಡಿನವರು ಖಂಡಿತವಾಗಿ ಕೂಡ ಮೆಚ್ಚಿಕೊಳ್ತಾರೆ. ಯಾಕಂದರೆ ಕೋಳಿ ಅಂಕ ಇದೆ, ಕಂಬಳ ಇದೆ. ಅದನ್ನು ಬಿಟ್ಟು ನಮ್ಮ ಒಂದಷ್ಟು ಈಗ ಬೇಟೆಯಾಡುವಂಥದ್ದು ಇದೆ ಅಲ್ಲಿ. ಈ ರೀತಿಯಾದಂಥ ಒಂದು ಯುವಜನರ ಯೂತ್ಸ್ ಹೇಗಿರ್ತಾರೆ, ಇಲ್ಲಿ ಹಳ್ಳಿಯ ಊರಲ್ಲಿ ಯೂತ್ಸ್ ಹೇಗಿರ್ತಾರೆ, ನಮ್ಮ ಜಾತ್ರೆಗಳು ಹೇಗಿರ್ತದೆ, ಆ ಉತ್ಸವದ ಒಂದು ಕಳೆ ಹೇಗಿರ್ತದೆ, ಯಥಾವತ್ತಾಗಿ ನಾವು ಪಕ್ಕಾ ತುಳುನಾಡಿನಲ್ಲಿ ಇದ್ದೇವೆ ಅಂತ ಅನಿಸಿಬಿಡ್ತದೆ. ಹಾಗಾಗಿ ಅಂದರೆ ಇಡೀ ಒಂದು ದೇಶಕ್ಕೆ ತುಳುನಾಡಿನ ಸಂಸ್ಕೃತಿಯನ್ನು ಯಥಾವತ್ತಾಗಿ ಕೊಟ್ಟ ಒಂದು ಸಿನಿಮಾವಾಗಿ ಬರ್ತದೆ. ಮತ್ತು ನಮ್ಮ ದೈವಾರಾಧನೆಯನ್ನು ಕೂಡ, ನಮ್ಮ ದೈವಾರಾಧನೆ ಅಂತ ಅನ್ನುವಂಥದ್ದು ಅದರಲ್ಲಿ ಯಾವ ರೀತಿಯ ಒಂದು ವೈಶಿಷ್ಟ್ಯತೆ ಇದೆ, ಏನು ಶಿಸ್ತು ಇದೆ, ಮತ್ತು ಆ ದೈವಾರಾಧನೆಗೆ ಯಾಕೆ ಆ ಶಕ್ತಿ ಇದೆ ಅಂತ ಅನ್ನುವಂಥದ್ದನ್ನು ಕೂಡ ಈ ಸಿನಿಮಾ ಇಡೀ ದೇಶಕ್ಕೆ ಹೇಳಿಕೊಡ್ತದೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಕರಾವಳಿಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಈ ಚಿತ್ರ ಖಂಡಿತ ಎತ್ತಿ ತೋರಿಸ್ತದೆ. ಇದೇ ಸೆಪ್ಟೆಂಬರ್ 30ಕ್ಕೆ ಕಾಂತಾರ ಸಿನಿಮಾ ನಾಡಿನೆಲ್ಲೆಡೆಯ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಯಾಕಂದರೆ ಸಿನಿಮಾ ಟಾಕೀಸಿಗೆ ಹೋಗಿ ನೋಡಿದರೆ ಮಾತ್ರ ಆ ಮಜಾ ಸಿಗೋದು. ಖಂಡಿತವಾಗಿಯೂ ಕೂಡ ನಿಮಗೆ ಮೈ ರೋಮಾಂಚನಗೊಳಿಸುವಂಥ ಒಂದು ಸನ್ನಿವೇಶ ಈ ಸಿನಿಮಾದಲ್ಲಿದೆ.